ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ಹಾಯ್ ನಮಸ್ಕಾರ ವೀಕ್ಷಕರೇ, ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ದಿಲ್ ಪಿಜ್ಜಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ? ಇವತ್ತು ಸಬ್ಬಸಿಗೆ ಸೊಪ್ಪಿದು ಪೂರಿ ಮಾಡ್ತೀರಾ? ಓಕೆ, ಮತ್ತೆ ಒಂದು ಚಿಕನ್ ಕಬಾಬ್ ಮಾಡುವ. ಚಿಕನ್ ಕಬಾಬ್ ಅಲ್ಲ? ಪೂರಿಗೂ ಚಿಕನ್ಗೂ ಬೇರೆ ಬೇರೆ ಉಂಟು ಈಗ, ಆದರೆ ಕಬಾಬ್ ಎಲ್ಲ ಊಟಕ್ಕೆಲ್ಲ ಮಾಡೋದಲ್ಲ? ಓಕೆ, ನಾರ್ಮಲಾಗಿ ಪೂರಿ ಅಂತ ಹೇಳುವಾಗ ನಾವು ಏನು ಮೈದಾದಿಂದ ಅಥವಾ ಗೋಧಿಯಿಂದ ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಮಾಡೋದು, ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಓಕೆ, ಎರಡು ಮಾಡೋಕ್ಕೆ ಅಡುಗೆ ಹೋಗುವ. ಓಕೆ ಬಾಯ್. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡ್ತೀರಾ? ಫಸ್ಟ್ ಸಬ್ಬಸಿಗೆ ಪೂರಿ ಮಾಡ್ತೀರಾ? ಓಕೆ, ಫಸ್ಟಿಗೆ ಹಾಗಾದರೆ ಬೌಲ್ ಬೇಕಲ್ಲ? ಬೌಲಲ್ಲಿ ಹಿಟ್ಟು ಹಾಕ್ತೇನೆ. ಓಕೆ, ಸಾಧಾರಣ ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟಲ್ಲ? ಸಾಲ್ಟ್. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಸಿಮೆಣಸು. ಯಾವುದು? ಹಸಿಮೆಣಸು ಅಲ್ಲ? ಓಕೆ, ಇದು ಓಮ ಅಲ್ಲ? ಓಕೆ, ಓಂ ಕಾಳು. ಓಕೆ, ಇದು ಸಬ್ಬಸಿಗೆ ಸೊಪ್ಪು. ಪರಿಮಳ ಇರುತ್ತಲ್ಲ? ಹೌದು. ಇದು ಪೂರಿ ಸಾಧಾರಣ ಗ್ರೀನ್ ಟೈಪ್ ಬರುತ್ತಾ ಕಲರ್? ಸ್ವಲ್ಪ ಮಸಾಲ ಇದ್ರ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ? ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ನೀರಲ್ಲಿ ಮಾಡ್ತೀರಾ ಹೇಗೆ? ನೀರು ಬೇಕಲ್ಲ? ಹಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಓಕೆ, ಕೈ ರುಚಿಯೇ ಒಳ್ಳೆಯದಲ್ಲ? ನಮ್ಮ ರುಚಿಯಲ್ಲಿ ಕೈ ರುಚಿ. ನಾವು ಈ ಥರ ಹಿಟ್ಟು ಮಾಡುವಾಗ ಸ್ಪೂನ್ ಮಳಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಗಟ್ಟಿಯೇ ಇರಬೇಕು. ಗಟ್ಟಿ ಬೇಕಲ್ಲ? ಸ್ವಲ್ಪ. ಸಬ್ಸಿಗೆ ಇದು ಕರೆಕ್ಟು ಹಾಗೆ ಇರುತ್ತೆ, ಅದನ್ನು ಮಿಕ್ಸ್ ಏನು ಮಾಡಲಿಕ್ಕಿಲ್ಲಲ್ಲ? ಇಲ್ಲ, ಅದರ ಒಟ್ಟಿಗೆ ನೀವು ಮಿಕ್ಸ್ ಮಾಡಿದರೆ ಸಹ ಅದು ಫ್ರೈ ಮಾಡಿ ಸಹ ಹುರಿದು ಎಲ್ಲ ಮಾಡಬೇಕಂತ ಇಲ್ಲ. ಅಂದರೆ ನಾವು ಹೇಗೂ ಪೂರಿ ಫ್ರೈ ಮಾಡ್ತೇವಲ್ಲ, ಅದರಲ್ಲೆಲ್ಲ ಅದು ಬೇಯ್ತದೆ. ಸೊ ಈಗ ಒಂದು 10 ಮಿನಿಟ್ಸ್ ಇರಬೇಕು. ಎಷ್ಟು ಬೇಗ ಹಿಟ್ ಮಾಡಿದೆ ನೋಡಿ. ಹೌದು, ನಾವೆಲ್ಲ ಮಾಡೋದಾದರೆ ಅರ್ಧ ಗಂಟೆ ಬೇಕಲ್ಲ? ಓಕೆ, ಇದನ್ನು 10 ಮಿನಿಟ್ಸ್ ಇಡುವ. ಅಷ್ಟು ತನಕ ಎಣ್ಣೆ ಒಂದು ಆಯಿಲ್ ಫ್ರೈ. ಓಕೆ, ಗ್ಯಾಸ್ ಉರಿಸಲ್ಲ? ಆಯಿಲ್ ಕಾಯೋ ತನಕ ನಾವು ಪೂರಿ ಲಟ್ಟಿಸ್ಬೇಕಲ್ಲ? ನಮ್ಮ ಮನೇಲಿ ಈ ಥರ ಲಟ್ಟಣಿ ಕೈಯಲ್ಲಿ ಮಾಡೋದಾ ಅಥವಾ ಮಿಷನಲ್ಲಿ? ಇಲ್ಲ, ಮಿಷನ್ ಇಲ್ವಾ? ಲಟ್ಟಣಿಗೆ ಬೇಕಾಗುತ್ತಲ್ಲ ಮನೆಗೆಲ್ಲ? ಯಾರಾದರೂ ಉಪದ್ರ ಮಾಡಿದರೆ ಲಟ್ಟಣಿಯಲ್ಲಿ ಒಂದು ಬಿಸಿದ್ರೆ ಅದು ತುಂಬ ಕಟ್ಟಾಗ್ತದೆ. ಕಟ್ಟಾಗ್ತದಾ? ನಿಮ್ಮದು ಕೂಡು ಕುಟುಂಬ ಅಂತ ಹೇಳಿದ್ರಲ್ಲ? ಮಕ್ಕಳೆಲ್ಲ ಇದ್ದಾರಲ್ಲ ಎಲ್ಲರೂ. ಓಕೆ, ನಿಮ್ಮದು ಬಿಸ್ನೆಸ್ ಎಲ್ಲ ಹೇಗೆ ನಡೀತುಂಟು? ಒಳ್ಳೆಯದು. ಅದೇ ಕ್ಲೌಡ್ ಕಿಚನಲ್ಲಿ ಈ ಥರ ಪೂರಿ ಎಲ್ಲ ಮಾಡಿ ಕೊಡುವಂಥದ್ದು ಇಲ್ಲ, ಇದು ಮನೆಯವರಿಗೆ ಮಾಡ್ತೇವೆ. ಇದಂದ್ರೆ ಸ್ವಲ್ಪ ಬಿಸಿ ಬಿಸಿಯೇ ಒಳ್ಳೆಯದಲ್ಲ, ಹಾಗೆ ಅದು ಪಾರ್ಸಲ್ ಎಲ್ಲ ಕೊಡ್ಲಿಕ್ಕೆ ಇರುವಾಗ ಅದು ಸ್ವಲ್ಪ ತಣ್ಣಗೆ ಆಗ್ತದೆ. ರಗಳೆ ಬೇಡ, ಒಂದರಲ್ಲೇ ನಾವು ಆರಾಮಿಸಿದ್ರೆ ಸಾಕುಂಟಲ್ಲ? ಸ್ವಲ್ಪ ದಪ್ಪವೇ ಮಾಡಬೇಕು. ದಪ್ಪ ಇಲ್ಲ, ತುಂಬ ತೆಳ್ಳಗೆ ಆದರೆ ಅದು ಸೊಪ್ಪೆಲ್ಲ ಜಾಸ್ತಿ ಇದ್ರೆ ಅದು ಹೆಲ್ತಿಗೆ ಸಹ ಒಳ್ಳೆಯದಲ್ಲ? ಹಾಗೆ ಸ್ವಲ್ಪ ಹಸಿ ಸಿಕ್ಕಿದ್ರೆ ಒಳ್ಳೆಯದಲ್ಲ? ಹಸಿ ಅಂತಲ್ಲ, ಬೆಂದಿರುತ್ತೆ. ಹೌದು, ಪೂರಿ ಆಗುವಾಗ ಅದು ಬೇಯ್ತದೆ. ನಾರ್ಮಲಾಗಿ ಪೂರಿಗೆ ನಾವು ಬಾಜಿ ಎಲ್ಲ ತಿಂತೇವೆ, ಪೂರಿ ಬಾಜಿ ಎಲ್ಲ. ನೀವೆಲ್ಲ ಇದಕ್ಕೆ ನಮ್ಮ ಮನೇಲಿ ಸಹ ಹಾಗೆ ಬಾಜಿ ಇಲ್ಲದ್ರೆ ಕೂರ್ಮಾ ಮಾಡ್ತಾರೆ. ಹೌದು, ಇದೆಲ್ಲ ಮಾಡಿದ್ರೆ ನಿಮ್ಗೆ ಈವ್ನಿಂಗ್ ಚಾಕೆ ಎಲ್ಲ ಅದೆಲ್ಲ ಬೇಕಂತ ಇಲ್ಲ, ಹೀಗೆ ತಿನ್ಬೋದಾ? ಕರ್ಡ್ಸ್ ಮೊಸರಿದ್ರೆ ಮೊಸರಲ್ಲಿ ಅದರೊಟ್ಟಿಗೆ ಸಹ ತಿನ್ಬೋದು. ಓಕೆ, ಅಂದರೆ ಮೊಸರಲ್ಲಿ ಒಳ್ಳೆ ಆಗುತ್ತಾ?
ಒಳ್ಳೆ ಆಗ್ತದೆ ಪೂರಿ ಜೊತೆ. ಹೌದು. ಓಕೆ, ಅಂದರೆ ಮೊಸರಿಗೆ ಏನಾದರೂ ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪ ಆನಿಯನ್, ಹಸಿಮೆಣಸೆ ಹಾಕಿದರೆ. ಓಕೆ. ಖಾರ ಏನಾದರೂ ಮೊಸರಿಗೆ? ಇದರಲ್ಲಿ ಸಹ ಖಾರ ಇರ್ತದಲ್ಲ. ಹೌದು ಹೌದು ಹೌದು. ಓ, ಮೊಸರಲ್ಲಿ ಕೂಡ ಪೂರಿ ತಿನ್ಬೋದಲ್ಲ? ಆಕ್ಚುಲಿ ಒಳ್ಳೆ ಆಗ್ತದೆ. ಒಳ್ಳೆ ಆಗುತ್ತೆ. ಅದಕ್ಕೆ ಕೆಲವರು ಶುಗರ್ ಹಾಕಿ ಪೂರಿ ಒಟ್ಟಿಗೆ ತಿಂತಾರಲ್ಲ. ಹೌದು ಹೌದು. ನಾನು ಹೋಟೆಲ್ಗೆಲ್ಲ ಹೋದಾಗ ಖಾಲಿ ಸಕ್ಕರೆ ಹಾಕಿ ಅಲ್ಲ, ಮೊಸರಿಗೆ ಖಾಲಿ ಸಕ್ಕರೆ ಹಾಕಿ ತಿನ್ನೋದು. ಅದೇ ನೀವು ಪೂರಿ ಕೂಡ ತಿಂತೀರಲ್ಲ. ಎಣ್ಣೆ ಒಳ್ಳೆ ಕಾದಿದೆ. ಪೂರಿ ಅಂತೂ ಬೀಳ್ತಾ ಉಂಟಲ್ಲ. ಪೂರಿಗಂತೂ ಆಯಿಲ್ ಅಂತೂ ಇಲ್ಲಾಂದ್ರೆ ಒಂದು ಪೂರಿ ಹಾಕುವಾಗ ಎಣ್ಣೆ ತಣ್ಣಗಾಗಿ ಆಗ್ತದಲ್ಲ. ಎಸ್, ನೋಡಿ. ಮತ್ತು ಇದರಲ್ಲಿ ಸಬ್ಸಿಗೆ ಜಾಸ್ತಿ ಉಂಟಲ್ಲ. ಹೌದು. ಗ್ರೀನ್ ಕಾಣ್ತಾ ಉಂಟು ನೋಡಿ. ಅದೇ ಭಾರಿ ಬೇಗ ಆಯ್ತಲ್ಲ ಅಡಿಗೆ. ನೀವು ಮತ್ತೆ ಸ್ಪೀಡ್ ಮಾಡ್ತೀರಿ ನೋಡಿ. ಹಾಗೆ ಹೌದು, ಕಳೆದ ಸಲ ಕೂಡ ಬಂದಾಗ ರಾಪ ಮಾಡ್ತೀರಿ ಅಡಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಗೆಲ್ಲ. ಬೇಗ ಆಗ್ತದೆ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ತುಂಬ ಕ್ರಿಸ್ಪಿ ಮಾಡಿ ಇಟ್ಟರೆ ನಿಮಗೆ ಡಬ್ಬದಲ್ಲಿ ಸ್ನ್ಯಾಕ್ಸ್ ಟೈಪ್ಸ್ ಆಗ್ತದೆ. ಹಾಗೆ ಇಟ್ಕೊಳ್ಬೋದಾ? ಅದಕ್ಕೆ ಸ್ವಲ್ಪ ಮಸಾಲ ಎಲ್ಲ ಆ್ಯಡ್ ಮಾಡಿದರೆ ಹಾಗೆ ಇಟ್ಕೊಳ್ಬೋದಾ? ಅದು ಕರ್ಕುರಿ ತಿಂಡಿ ಇರ್ತದಲ್ಲ, ಆ ಥರ ಆಗ್ತಾ? ಓಕೆ ಓಕೆ. ಅಂದರೆ ಈಗ ಇದು ಟೇಸ್ಟ್ ಹಾಗೆ ಬರುತ್ತೆ. ಪೂರಿ ಈ ಥರ ಲಾಸ್ಟಿಗೆ ಇದಾಗಲ್ಲ, ಸ್ಮೂತ್ ಆಗಲ್ಲ. ಇಲ್ಲ, ಇದು ಸ್ಮೂತ್ ಆಗ್ತದೆ. ಜಾಸ್ತಿ ಕಾಯಿಸಿ ಹಾಗೆ ಇಡಬೇಕಲ್ಲ. ಡಬ್ಬದಲ್ಲಿ ಹಾಕಿಟ್ರೆ ಒಳ್ಳೇದು ನಮಗೆ ಇವಾಗಿನ ಕಾಲಕ್ಕೆಲ್ಲ. ಹೌದು. ಚಳಿಗಾಲ ಮಳೆಗಾಲದ ಟೈಮೆಲ್ಲ ಹಾಗೆ ಮಾಡಿಟ್ರೆ ಯಾವಾಗ ಬೇಕಾದ್ರೂ ತಿನ್ಕೊಳ್ಬೋದು. ಎಸ್, ಬಿಸಿ ಬಿಸಿಯಾದಂಥ ಸಬ್ಸಿಗೆ ಪೂರಿ ರೆಡಿ. ಓಕೆ, ಸಬ್ಬಸಿಗೆ ಪೂರಿ ರೆಡಿ ಅಲ್ಲ. ಇದೇ ಅಲ್ಲ ನೀವು ಆಗ ಹೇಳಿದ್ದು, ಅಂದ್ರೆ ಮೊಸರು ಜೊತೆ ಈರುಳ್ಳಿ, ರಾಯ್ತಾ ಅಂದ್ರೆ ಕಚಂಬರ್. ನಿಮ್ಗೆ ಇದಕ್ಕೆ ಬೇಕಾದ್ರೆ ಶುಗರ್ ಸಹ ಹಾಕಿ, ಶುಗರ್ ಕೂಡ ಒಳ್ಳೆ ಸ್ವೀಟ್ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ಈ ಥರ ಕಚಂಬರ್ ಥರ ಮಾಡಿಕೊಂಡು ಏನು ಸಬ್ಸಿಗೆ ಪೂರಿ ಅಂದರೆ ಫುಲ್ಲು ಖಾಲಿ ಮಾಡೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಇವರಿಗೆ. ಓಕೆ, ದಿಲ್ಪಜಾ ಮ್ಯಾಮ್ ಸಾಕಾಗಿರುವಂತಹ ಸಬ್ಸಿಗೆ ಪೂರಿ ರೆಡಿ ಮಾಡಿಬಿಟ್ಟಿದ್ರೆ, ಜೊತೆಗೆ ಈ ಥರ ಕಚಂಬರ್ ಕೂಡ ರೆಡಿ ಮಾಡಿಬಿಟ್ಟಿದ್ರೆ ಮೊಸರು ಮತ್ತು ಸಬ್ಸಿಗೆ ಪೂರಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಸಬ್ಬಸಿಗೆ ಸೊಪ್ಪಿನ ಪೂರಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ಅನುಸಾರವಾಗಿ ಉಪ್ಪು, ಹಸಿಮೆಣಸು, ಓಂಕಾಳು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ನಂತರ ಚಿಕ್ಕದಾಗಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ಪೂರಿ ಮೊಸರಿನೊಂದಿಗೆ ಸವಿಯಲು ಬಲು ರುಚಿಕರ. ಓಕೆ, ನೋಡಿದ್ರಲ್ಲ ಸಬ್ಸಿಗೆ ಪೂರಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ನಮ್ಮ ಟಿವಿ ಅರ್ಪಿಸುವಂತಹ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ರೋದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ದಿಲ್ಫಿಜಾ ಮ್ಯಾಮ್ ಸಾಕಾಗಿರುವಂತಹ ಏನು ಪೂರಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಇನ್ನೊಂದು ಕಬಾಬ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳೋ. ಎಸ್ ಮ್ಯಾಮ್, ಇವಾಗ ಕಬಾಬ್ ಅಲ್ಲ, ಚಿಕನ್ ಕಬಾಬ್ ಸ್ಪೆಷಲ್ ಕಬಾಬ್ ಅಂತ ಹೇಳ್ಬೋದಾ? ಸ್ವಲ್ಪ ಡಿಫ್ರೆಂಟಲ್ಲಿ ಮಾಡುವ. ಓಕೆ, ಏನು ತಗೊಂಡಿದ್ದೀರಾ ಫಸ್ಟಿಗೆ? ಚಿಕನ್ ಒಂದು ಬೌಲ್ ತಗೊಂಡಿದ್ದೀರಾ. ನನಗೆ ಕಬಾಬ್ ಮಸಾಲ ಬೇಕಾ? ನಾನವರ ಕಬಾಬ್ ಮಸಾಲೆ ಬೇಕಲ್ಲ, ಹಾಕ್ತೀರಾ? ಓಕೆ, ಸ್ಪೆಷಲಿ ನಾನವರ ಕಬಾಬ್ ಮಸಾಲೆ ಹಾಕಿದ್ದೀರಾ. ಇನ್ನೊಂದು ಒಗ್ಗರಣೆ ಓಕೆ, ಸಾಲ್ಟ್ ಇರ್ತದೆ, ಅದು ಸ್ವಲ್ಪ ಓಕೆ, ಟೇಸ್ಟ್ ಇದು ಲಿಂಬಲ್ಲ. ಓಕೆ, ನೀವು ಈ ಕಬಾಬಿಗೆ ಎಗ್ ಏನು ಯೂಸ್ ಮಾಡಲ್ಲ? ಇಲ್ಲ, ಹಾಗೆ ಮಾಡ್ತೀರಾ? ಓಕೆ, ನಾರ್ಮಲ್ ಆಗಿ ಇಲ್ಲದ್ರೆ ಕಬಾಬಿಗೆ ಎಗ್ ಹಾಕಿ ಹಾಕ್ತಾರಲ್ಲ? ಹೌದು. ನೀರು ಚಿಕನ್ ನೀರು ಸಾಕಾ? ಓಕೆ, ಚಿಕನ್ ಬೋನ್ಲೆಸ್ಸಾ? ಅಲ್ಲ, ಸ್ವಲ್ಪ ಬೋನ್ ಇದೆ. ಆ್ಯಕ್ಚುಲಿ ಕಬಾಬ್ ಎಲ್ಲ ವಿತ್ ಬೋನೇ ಒಳ್ಳೆ ಆಗ್ತದೆ. ಒಳ್ಳೆಯದಲ್ಲ?
ಅದನ್ನು ಹಾಗೆ ಹಿಡ್ಕೊಂಡು ತಿನ್ಲಿಕ್ಕೆಲ್ಲ ಒಳ್ಳೆ ಇರುತ್ತಲ್ಲ, ಎಲ್ಲ ಖಾಲಿ ಆದ ನಂತರ ಹೌದು ಬೋನನ್ನು ಹಾಗೆ ಹಿಡ್ಕೊಂಡು ಬೋನ್ಸ ತಿಂದುಕೊಂಡು ಕುತ್ಕೊಳ್ಳೋದು. ಮಾತೆಲ್ಲ ಮುಗಿದ ನಂತರ ಮತ್ತೆ ಕೈಗೊಳ್ಳಕ್ಕೆ ಹೋಗೋದಲ್ಲ. ಅಕ್ಕಿ ಮಸಾಲೆ ಅಂತೂ ರೆಡಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ರಲ್ಲ? ಹಾಕಿದ್ದೇನೆ. ಈಗ ಒಂದು 15-20 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿ ಇಟ್ಟರೆ ಒಳ್ಳೇದು. ಒಳ್ಳೇದಲ್ಲ? ಓಕೆ. ಮಸಾಲೆ ಖಾಲಿ ಕಬಾಬ್ ಮಸಾಲೆ ಸಾಕು ಅಷ್ಟೇ ಸಾಕು. ಅಂದರೆ ಇದು ಖಾರ ಎಲ್ಲ ಒಳ್ಳೆ ಇದೆ ಅಲ್ಲ. ಓಕೆ, ಬೇರೆ ಏನು ಬೇಕು ಅಂತಿಲ್ಲ. ಹೌದು, ನಾನು ಅವ್ರದ್ದು ಮಿಕ್ಸ್ ಮಸಾಲೆ ಬೇಕಾದ್ರೆ ಉಂಟು, ಅದು ಕೂಡ ಹಾಕ್ಬೋದು. ಅದು ಮತ್ತೆ ಲಾಸ್ಟಿಗೆ ಸ್ವಲ್ಪ ಬೇಕು. ಓಕೆ, ಈಗ ಫ್ರೈ ಇಡೋದಲ್ಲ. ಹಾಗಾದರೆ ಒಲೆ ಉಳಿಸ್ಬೇಕಲ್ಲ. ನಾವು ಆಲ್ರೆಡಿ ಆವಾಗಲೇ ಫ್ರೈ ಮಾಡಿದ್ದ ಆಯಿಲನ್ನು ಯೂಸ್ ಮಾಡ್ತೇವೆ. ಬಿಸಿ ಅಂತ ಹೇಗಿರುತ್ತೆ ಅದು? ಹೌದು. ಓಕೆ, ಸ್ವಲ್ಪ ಬಿಸಿ ಆಗಬೇಕಲ್ಲ. ಮ್ಯಾಮ್ ಇವಾಗ ಹೇಳಿ, ಈಗ ನೀವು ಈಗಿನ ಕೋಲ್ಡ್ ವೆದರಿಗೆ ಏನೆಲ್ಲ ಸ್ಪೆಷಲ್ ಅಡುಗೆ ಎಲ್ಲ ಮಾಡ್ತಾಯಿದ್ರು ಮನೆಯಲ್ಲಿ? ಸ್ಪೆಷಲ್ ಅಡುಗೆ ಈಗ ಸದ್ಯಕ್ಕೆ ಅಂಥದ್ದು ಯಾವ್ದು ಮಾಡಲಿಲ್ಲ. ಅಂದರೆ ಸ್ವಲ್ಪ ನಾವು ನಮ್ಮದು ಸ್ಟ್ರೀಟ್ ಫುಡಲ್ಲೆಲ್ಲ ಬಿಸ್ನೆಸ್ ಇತ್ತಲ್ಲ, ಸ್ಟಾಲ್ ಎಲ್ಲ ಇತ್ತು, ಹಾಗೆ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆವು. ಓಕೆ. ಹೇಗೆ ಅನಿಸ್ತು ಅದು ಫುಡ್ ಅಲ್ಲಿಗೆ ಆ ಥರದ ಸ್ಟಾಲ್ ಎಲ್ಲ ಹಾಕುವಾಗ? ಒಳ್ಳೆ ಆಗ್ತದೆ. ರೆಸ್ಪಾನ್ಸ್ ಕೂಡ ಒಳ್ಳೆ ಇರುತ್ತಲ್ಲ? ಒಳ್ಳೆ. ಈ ಸಲ ಒಳ್ಳೆ ಇದು ಕೂಡ ನಡೆಯುತ್ತೆ, ಕ್ರೌಡ್ ಜಾಸ್ತಿ ಇತ್ತು. ಓಕೆ. ಏನೆಲ್ಲ ಅಲ್ಲಿ ಬಿರಿಯಾನಿ ಮಾತ್ರವಾ? ಇಲ್ಲ, ಬಿರಿಯಾನಿ ಮತ್ತೆ ಸ್ವಲ್ಪ ಸ್ಟಾರ್ಟರ್ಸ್ ಇತ್ತು. ಚಿಕನ್ನಲ್ಲಿ ಒಂದು 3-4 ಐಟಮ್, ಟೋಟಲ್ ಒಂದು 5-6 ಐಟಮ್ಸ್ ಇತ್ತು. ಓಕೆ, ನಿಮ್ಮ ಬಿಸ್ನೆಸ್ಸಿಗೆ ಒಳ್ಳೆದಾಗ್ತದೆ. ಹೌದು, ಮತ್ತೆ ಅಲ್ಲಿ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ. ಓಕೆ. ಓಕೆ, ಆಯಿಲ್ ಅಂತೂ ಬಿಸಿ ಇರಲಿ. ಹೌದು, ಬಿಸಿ. ಓಕೆ. ಓಕೆ, ಕಬಾಬ್ ಅಂತೂ ಆಯಿಲ್ ಇತ್ತಲ್ಲ. ನೀವು ಇದಕ್ಕೆ ಆ್ಯಕ್ಚುಲಿ ಅದೇ ಎಗ್ ಹಾಕಿಲ್ಲ, ಅದು ಹೇಗೆ ಅಂದರೆ ಅಷ್ಟು ಕರೆಕ್ಟಾಗಿ? ಅದನ್ನು ಕಾರ್ನ್ಫ್ಲವರ್ ಇರ್ತದೆ, ನಾನು ಹಾಕಲಿಲ್ಲ. ಮಸಾಲೆಲ್ಲ ಇರ್ತದಲ್ಲ, ಅದು ಹಿಡ್ಕೊಳ್ತದೆ. ಓಕೆ. ಏನು ಕಬಾಬಿಗೆ ಎಗ್ ಹಾಕಲೇಬೇಕು ಅಂತೇಳಿ ಏನಿಲ್ಲ? ಹಾಗೇನಿಲ್ಲ, ಆದರೆ ಅದು ಕೆಲವರಿಗೆ ಬೇಕಾಗ್ತದೆ. ಅಂದರೆ ಅದು ಎಗ್ ಇಲ್ಲದಿದ್ದರೆ ಟೇಸ್ಟ್ ಕೊಡೋದಿಲ್ಲ, ಹಾಗೆ ಇರ್ತದಲ್ಲ. ಅದಕ್ಕೆ ನಾವು ಪುನಃ ಬೇರೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದರೆ ಅದೆಲ್ಲ ಆಗತ್ತೆ ಇಲ್ಲ. ಬೇಕಾದರೆ ಕೆಲವರಿಗೆ ಸಣ್ಣದು ಇಷ್ಟ, ಚಿಕ್ಕದು ಮಾಡ್ತಾರೆ. ಹೌದು, ಇದೆಲ್ಲ ಊಟಕ್ಕೆಲ್ಲ ಎಷ್ಟು ದೊಡ್ಡ ಬೇಕಾಗುತ್ತೆ, ದೊಡ್ಡದಾದ್ರೆ ಒಳ್ಳೆ ಚೆನ್ನಾಗಿದೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ. ಜಮ್ಮದಾಗಿ ಕಾಣ್ತಂತು. ಓಕೆ, ಪರಿಮಳ ಕೂಡ ಚೆನ್ನಾಗಿ ಬರ್ತಂತಲ್ಲ ಕಬಾಬಿದ್ದು. ಈಗ ನೆಕ್ಸ್ಟ್ ನಾವು ಅದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡಬೇಕಲ್ಲ. ಸ್ವಲ್ಪ ಎಣ್ಣೆ. ಓಕೆ, ಅಂದರೆ ಇದು ಫ್ರೈ ಮಾಡೋದಲ್ಲ? ಅದಂದರೆ ಸ್ವಲ್ಪ ಅದಕ್ಕೆ ಒಂದು ಎಕ್ಸ್ಟ್ರಾ ಮಸಾಲ ಮೇಲ್ಗಡೆಯಿಂದ. ಹೌದು. ಅಂದರೆ ಹಾಗೆ ತಿನ್ಬೋದು ನಾವು ಕಬಾಬ್. ಹೌದು, ಗ್ರೀನ್ ಚಿಲ್ಲಿ. ಓಕೆ, ಸ್ವಲ್ಪ ಕೊತ್ತಂಬರಿ ಎಲ್ಲ, ಇದು ಒಗ್ಗರಣೆ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್, ಜಸ್ಟ್ ಪಿಂಚ್ ಆಯ್ತಾ. ಅದು ನಾನಾ ಮಸಾಲ ಕೊಡಿ. ನಾನಾ ಮಸಾಲ ಅವ್ರದ್ದು ಮಿಕ್ಸ್ ಮಸಾಲ ಈಗ ಯೂಸ್ ಮಾಡ್ತಿದ್ದೀರಲ್ಲ, ಹಾಕ್ಲಾ? ಹಾಕಿ ಒಂದು ಅರ್ಧ ಟೀ ಸ್ಪೂನ್. ಅರ್ಧನಾ? ಎಷ್ಟು ಹಾಕ್ಲಾ? ಸಾಕು. ಈಗ ಹಾಕ್ತೇನೆ ನೋಡಿ, ಜಸ್ಟ್ ಈಗ ಅಷ್ಟಲ್ಲ. ಈ ಥರ ಮೇಲ್ಗಡೆಯಿಂದ. ಹೌದು, ಅದೊಂದು ಸ್ವಲ್ಪ ಕೋಟಿಂಗ್ ಥರ ಫ್ಲೇವರ್ ಬರಲಿ. ಕಬಾಬೇ ಅದು. ಅದಕ್ಕೆ ಸ್ವಲ್ಪ ಒಂದು ಸ್ಪೆಷಲ್ ಮಾಡಿದ್ರೆ ಗಮ್ಮತ್ ಇರುತ್ತೆ. ಮೇಲ್ಗಡೆ ಖಾರ ಎಲ್ಲ ಸಿಗ್ಬೋದಲ್ಲ. ಹೌದು, ಸ್ವಲ್ಪ ಸ್ಪೈಸಿ ಜಾಸ್ತಿ ಲೈಕ್ ಆಗೋರಿಗೆ ಈ ಥರ ಮಾಡ್ಕೊಳ್ಳಿ. ಒಳ್ಳೆ. ಓಕೆ, ರೆಡಿ ಅಲ್ಲ? ಓಕೆ, ಈಗ ಸರ್ವ್ ಮಾಡ್ತಿದ್ದೀರಲ್ಲ? ಹೌದು. ಓಕೆ, ಚಿಕನ್ ಕಬಾಬ್ ರೆಡಿ ಅಲ್ಲ? ಮೇಲ್ಗಡೆ ಮಸಾಲ ಹಾಕಿಕೊಟ್ಟದ್ದು ಇನ್ನೂ ಗಮ್ಮತ್ತಾಗಿ ಕಾಣ್ತುಂಟು, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತುಂಟು. ಅಂದರೆ ಚಿಕನ್ ತಿನ್ನೋದವರು ಕೂಡ ಸ್ವಲ್ಪ ಟೇಸ್ಟ್ ಮಾಡುವಂತ ಅನ್ಸ್ಬೋದು. ಸ್ಪೈಸಿ ಆಗಿ ಚೆನ್ನಾಗಿ ಊಟಕ್ಕೆಲ್ಲ ಒಳ್ಳೆ ಆಗ್ತದೆ. ಇಲ್ಲಾಂದರೆ ಹಾಗೆ ತಿನ್ಬೋದು, ಫುಲ್ಲು ಖಾಲಿ ಮಾಡ್ಬೋದಲ್ಲ. ಗಮ್ಮತ್ತು ನಾನ್ ವೆಜ್ ತಿನ್ನೋರೆಲ್ಲ ಹಾಗೆ ತಿನ್ಬೋದಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ. ಓಕೆ, ತಿಲ್ಫಿಜಾ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಕಬಾಬ್ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲಾಗಿ ಮೇಲ್ಗಡೆ ಮಸಾಲೆ ಎಲ್ಲ ಹಾಕಿ ಗಮ್ಮತ್ತು ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ.
ಚಿಕನ್ ಕಬಾಬ್ ತಯಾರಿಸುವ ವಿಧಾನ. ಮೊದಲು 4 ರಿಂದ 5 ಚಮಚದಷ್ಟು ಕಬಾಬ್ ಪುಡಿಗೆ ಕರಿಬೇವು, ರುಚಿಗೆ ಅನುಸಾರವಾಗಿ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಕೋಳಿ ಮಾಂಸ ಸೇರಿಸಿ ಬೆರೆಸಿಕೊಂಡು 15 ನಿಮಿಷ ನೆನೆಯಲು ಇಡಿ. ನಂತರ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಆ ನಂತರ ಬಾಣಲಿಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಹಸಿಮೆಣಸು, ಕರಿಬೇವು, ಚಿಟಕಿ ಉಪ್ಪು, 1 ಚಮಚದಷ್ಟು ಚಿಕನ್ ಮಸಾಲ ಪುಡಿ ಹಾಕಿ ಹುರಿದು ಕರಿದ ಕೋಳಿ ಮಾಂಸ ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಚಿಕನ್ ಕಬಾಬ್ ಊಟದೊಂದಿಗೆ ಸವಿಯಲು ಬಲು ಚೆನ್ನ. ಅಡುಗೆ ಅಂತೂ ರೆಡಿಯಾಗಿದೆ. ಫಸ್ಟಿಗೆ ಪೂರಿ ತಿನ್ನುವಲ್ಲ, ಆಮೇಲೆ ನಾನ್ ವೆಜ್ಗೆ ಹೋಗಲ್ಲ. ಗಮ್ಮದಾಗಿ ಕಾಣ್ತಾ ಉಂಟು ಮಾತ್ರ. ಮೊಸರು ಜೊತೆ ತಿನ್ನಬೇಕಲ್ಲ. ಸಬ್ಸಿಗೆ ಪೂರಿ ಅಲ್ಲ, ಸಬ್ಬಸಿಗೆ ಸೊಪ್ಪು. ಓಕೆ, ತಗೊಳ್ಳಿ ನೀವು ಕೊಡಿ. ಅಲ್ಲ ಗಮ್ಮದುಂಟು. ಅಂದರೆ ಕಚ್ಚಂಬರಲ್ಲಿ ಕೂಡ ತಿನ್ಬೋದು ಅಂತ. ನಾನು ನಾರ್ಮಲ್ ಆಗಿ ಹೋಟೆಲ್ಗೆ ಹೋದರೆ ಯಾವುದು ಬಾಜಿ ಕೇಳ್ತೇವೆ. ಬಾಜಿ ಇಲ್ಲದಿದ್ದು ನಾವು ಪೂರಿಯೇ ತಿನ್ನೋದಿಲ್ಲ. ಬಟ್ ಇದು ಒಳ್ಳೆಯದುಂಟು, ಚೆನ್ನಾಗುಂಟು. ಅಂದರೆ ಮೊಸರು ಸ್ವಲ್ಪ ದಪ್ಪ ಬೇಕಲ್ಲ, ಟೇಸ್ಟ್ ಕೂಡ ಗಮ್ಮತ್ತಾಗುಂಟು. ಇದನ್ನು ಮತ್ತೆ ಖಾಲಿ ಮಾಡುವ. ಈಗ ಕಬಾಬ್ ಅಲ್ಲ, ಬಿಸಿ ಬಿಸಿ ಉಂಟು. ನಾವು ಸ್ವಲ್ಪ ಕರೆಕ್ಟಾಗಿ ಬಂದಿದೆ. ಮಸಾಲೆ ಕೂಡ ಏನು ಎಗ್ ಏನು ಹಾಕೋದಿದ್ರು ಕೂಡ ಮಸಾಲೆ ಕೂಡ ಚೆನ್ನಾಗಿ ಬಂದಿದೆ. ಇದನ್ನು ಹೀಗೆ ತಿನ್ಬೋದು, ಊಟ ಜೊತೆ ಎಲ್ಲ ತಿನ್ನಲಿಕ್ಕೆ ಉಳಿಲಿಕ್ಕಿಲ್ಲ. ಹಾಂ, ಊಟ ಜೊತೆ ತಿನ್ಬೋದಲ್ಲ. ಚೆನ್ನಾಗಿದೆ. ಟೇಸ್ಟ್ ಅಂತೂ ಗಮ್ಮತ್ತಾಗಿ ಬಂದಿದೆ. ನಾರ್ಮಲ್ ನಾವು ಕಬಾಬ್ ಹೇಗೂ ತಿಂತೇವೆ, ಬಟ್ ಈ ಥರ ಮೇಲ್ಗಡೆಯಿಂದ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಅದು ಬಾಯಿ ಕೂಡ ಸಿಗುತ್ತೆ ನೋಡಿ, ಖಾರ ಖಾರ ಎಲ್ಲ ಸ್ವಲ್ಪ ಹಾಗೆ. ಟೇಸ್ಟ್ ಚೆನ್ನಾಗಿದೆ. ಇದು ಪೂರಿ ಕೂಡ ಇನ್ನೊಂದು ಏನು ಮೊಸರು ಜೊತೆ ತಿನ್ನೋದು, ಅದು ಕೂಡ ಗಮ್ಮತ್ತಾಗಿದೆ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಾರ್ಮಲಾಗಿ ವೆಜ್ ಅಂತ ಹೇಳುವಾಗ ನಾವು ಏನು ನಾನ್ ವೆಜ್ ಆಗ ಮಿಕ್ಸ್ ಆಗೋದಿಲ್ಲ. ಬಟ್ ನೀವು ಒಂದು ಸಪ್ರೇಟ್ ನಾನ್ ವೆಜ್ ಮಾಡಿದರೆ, ಒಂದು ವೆಜ್ ಮಾಡಿದರೆ ಚೆನ್ನಾಗಿದೆ. ಟೇಸ್ಟ್ ಕೂಡ ಗಮ್ಮತ್ತಾಗಿದೆ. ಹಾಗೆ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಕೂಡ ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ದಿಲ್ ಪಿಜ್ಜಾ ಮ್ಯಾಮ್ ಸಾಗದಾಗಿರುವಂತಹ ಪೂರಿ ಮತ್ತು ಒಂದು ಸ್ಪೆಷಲ್ ಆಗಿ ಏನು ಮಸಾಲೆ ಎಲ್ಲ ಹಾಕಿ ಕಬಾಬ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ.